ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ಕ್ಯಾಬೇಜ್ ಕಟ್ಲೆಟ್ ಮಾಡ್ಕೊಳ್ತೇನೆ. ಯಾವ ರೀತಿ ಮಾಡ್ತೇನೆ ತೋರಿಸ್ತೇನೆ ನಿಮಗೆ, ಬನ್ನಿ. ಕಡಲೆಬೇಳೆ ಹಾಕ್ಕೊಳ್ತೇನೆ. ಈಗ ಚೂರು ಎಣ್ಣೆ ಸೇರಿಸ್ಕೊಳ್ತೇನೆ. ಇದಕ್ಕೆ ನಾನು ಕರಿಬೇವು ಹಾಕ್ಕೊಳ್ತಿದ್ದೇನೆ, ಒಂದು 10-12 ಎಸಳು ಕಟ್ ಮಾಡಿ. ಕರಿಬೇವು ನಮಗೆ ತುಂಬ ಒಳ್ಳೆಯದು, ಅದರಲ್ಲಿ ಕಬ್ಬಿಣ ಸತ್ವ ಉಂಟು, ಹಾಗಾಗಿ ನಮಗೆ ತುಂಬ ಒಳ್ಳೆಯದು. ಎಲ್ಲದಕ್ಕೂ ಬಳಸಿದರೆ ಒಳ್ಳೆಯದು. ಅರ್ಧ ಕಪ್ಪು ರಾಗಿ ಹಿಟ್ಟು, ಅಂದರೆ ಬಿಸಿ ಬಣಲೆಗೆ ಹಾಕ್ಕೊಳ್ತಿದ್ದೇನೆ. ಇದಕ್ಕೆ ನಾವು 3/4 ಕಪ್ಪು ಗೋಧಿ ಹಿಟ್ಟು ಹಾಕ್ಕೊಳ್ತಿದ್ದೇನೆ ನಾನು. ಒಂದು ಕಪ್ಪು ಅಕ್ಕಿ ಹಿಟ್ಟು, 1 ಕಪ್ ಅಕ್ಕಿ ಹಿಟ್ಟು ಹಾಕ್ಕೊಳ್ತಿದ್ದೇನೆ. ಇದು ಬೈಂಡಿಂಗ್ಗೋಸ್ಕರ ಇದೊಂದು ಕಾರ್ನ್ಫ್ಲವರ್ 1 ಸ್ಪೂನು. ಹಾಗೆ 1 ಸ್ಪೂನು ಮೆಣಸಿನ ಪುಡಿ, 1 ಸ್ಪೂನು ಜೀರಿಗೆ, 1 ಸ್ಪೂನು ಕೊತ್ತಂಬರಿ ಪುಡಿ, ಧನಿಯಾ ಪುಡಿ. ಇದು ಸಣ್ಣ ಸ್ಪೂನ್ ನೋಡಿ, ಇದು ಗರಂ ಮಸಾಲೆ, ಅದರಲ್ಲಿ 1 ಸ್ಪೂನು. ಅರಶಿನ ಪೌಡ್ರ್ 1 ಸ್ಪೂನು. ಕಾಳು ಮೆಣಸಿನ ಪುಡಿ, ಅಂದರೆ ಕರಿಮೆಣಸಿನ ಪುಡಿ 1 ಸ್ಪೂನು. ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಬೌಲಲ್ಲಿ 3 ಬೌಲು ಕ್ಯಾಬೇಜ್, ಕೊತ್ತಂಬರಿ ಸೊಪ್ಪು ನೋಡಿ, 1 ಹಿಡಿ ಕೊತ್ತಂಬರಿ ಸೊಪ್ಪು, ಹಾಗೆ ಕಟ್ ಮಾಡ್ಕೊಂಡಂಥ 1 ನೀರುಳ್ಳಿ, ಮತ್ತು 1 ಕಾಯಿಮೆಣಸು. ಅಂದರೆ ಇದು ಕಾಯಿಮೆಣಸು ಸ್ವಲ್ಪ ದೊಡ್ಡದು, ಈಗ ಮೀಡಿಯಮ್ ಆದರೆ 1-2 ಕಾಯಿಮೆಣಸು ಇರ್ಬೋದು. ಇದು ದೊಡ್ಡ ಕಾಯಿಮೆಣಸು ಆದ್ದರಿಂದ 1 ಕಾಯಿಮೆಣಸು ಸಣ್ಣ ಕಟ್ ಮಾಡ್ಕೊಂಡಿದ್ದೇನೆ. ಹಾಗೆ ಶುಂಠಿ 1 ಇಂಚಿ ಶುಂಠಿ ಸಣ್ಣ ಕಟ್ ಮಾಡ್ಕೊಂಡಿದ್ದೇನೆ. ಇದನ್ನು ಚೆಂದ ಮಿಕ್ಸ್ ಮಾಡ್ಕೊಳ್ತೇನೆ. ಫಸ್ಟೊಮ್ಮೆ ಸೌಟಲ್ಲಿ ಮಿಕ್ಸ್ ಮಾಡ್ಕೊಳ್ತೇನೆ, ಆಮೇಲೆ ಕೈಯಲ್ಲಿ ಕಲಸಬೇಕಾಗ್ತದೆ ನಾವು. ನಾನಿಲ್ಲಿ ಪುಡಿ ಉಪ್ಪು ಹಾಕ್ತಿಲ್ಲ, ಕಲ್ಲುಪ್ಪು ಹಾಕ್ತಿದ್ದೇನೆ. ಹಾಗಾಗಿ ಅದನ್ನು ಸ್ವಲ್ಪ ನೀರು ಮಾಡ್ಕೊಂಡು ಹಾಕ್ಕೊಳ್ತಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನಾವು ಎಷ್ಟು ನೀರು ಬೇಕೋ ಅಷ್ಟು ಸೇರಿಸಿಕೊಂಡು ಕಲಸ್ಕೊಳ್ಳುವ. ನೋಡಿ, ಈಗ ಕಲಸಿ ಆಗಿದೆ, ಎಲ್ಲ ಕಲಸಿ ಆಗಿದೆ ಕರೆಕ್ಟಾಗಿ. ಇಷ್ಟಾದರೆ ಸಾಕು. ಇದನ್ನು ನಾವು ನೆನೆಲಿಕ್ಕೆ ಇನ್ನೂ ಬಿಡಬೇಕಾಗಿಲ್ಲ, ಇದು ಈಗಲೇ ಮಾಡ್ಕೊಳ್ಬೋದು. ಮಾಡಿ ಇಡಬೇಕಾಗಿಲ್ಲ, ಆಗಾಗಲೇ ನಾವು ಮಾಡಿ ಹಾಕ್ಕೊಳ್ಬೋದು. ನೋಡಿ, ಈಗ ಕಾದಿದೆ. ಈಗ ಇದನ್ನು ತೆಗೆದುಕೊಳ್ಳುವ. ಆದರೆ ನಾನಿಲ್ಲಿ ಎಣ್ಣೆ ತುಂಬ ಇಟ್ಕೊಳ್ಳಿಲ್ಲ, ಮೀಡಿಯಮ್ ಆಗಿ ಸ್ವಲ್ಪನೇ ಇಟ್ಕೊಂಡಿದ್ದೇನೆ. ಯಾಕಂದರೆ ನಾವು ಇದನ್ನು
ಕಾಯಿಸಿ ಎಣ್ಣೆ ತುಂಬ ಹಾಕಿ ಕಾಯಿಸಿ ಎಣ್ಣೆ ಎಲ್ಲ ತೆಗೆದು ಇಡೋದ್ರಿಂದ ನಮಗೆ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದಕ್ಕೆ ನಮಗೆ ಆದಷ್ಟು ನಾವು ಕಡಿಮೆ ಎಣ್ಣೆಯನ್ನು ಬಳಸಿ ಮತ್ತು ನಾವು ಅದನ್ನು ಮುಗಿಯುವಾಗೆ ನೋಡಿಕೊಂಡ್ರೆ ಒಳ್ಳೆಯದು. ಒಂದು ಸಲ ಇಲ್ಲದಿದ್ದರೆ 2 ಸಲ ಕಾಯಿಸ್ಕೊಂಡ್ರೆ ನಮಗೆ ಆರೋಗ್ಯಕ್ಕೆ ಒಳ್ಳೆಯದು. ಜಾಸ್ತಿ ಕಾಯಿಸಿದ್ನೇ ಮತ್ತೆ ಮತ್ತೆ ಸೇರಿಸಿ ನಾವು ಕಾಯಿಸೋದ್ರಿಂದ ನಮಗೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದಕ್ಕೋಸ್ಕರ ತುಂಬ ಎಣ್ಣೆ ಹಾಕ್ಕೊಳ್ಳಿಲ್ಲ, ನಾನು ಸ್ವಲ್ಪ ಎಣ್ಣೆನೇ ಹಾಕ್ಕೊಂಡಿದ್ದೇನೆ. ಹಾಗೆಯೇ ನೀವು ಕೂಡ ಹಾಕ್ಕೊಳ್ಳಿ, ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಎಲ್ಲದನ್ನ ಹೀಗೆ ಮಾಡ್ಕೊಳ್ತೀನಿ. ನೋಡಿದ್ರಲ್ಲ, ಕ್ಯಾಬೇಜ್ ಕಟ್ಲೆಟ್ ಮಾಡೋದನ್ನ ನೋಡಿದ್ರಲ್ಲ, ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಕ್ರಿಸ್ಪಿಯಾಗಿ ಉಂಟು ನೋಡಿ, ಒಳಗೆ ಒಳ್ಳೆ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ, ಒಳ್ಳೆ ಟೇಸ್ಟಿಯಾಗಿದೆ. ಕರುಮ್ ಕುರುಮ್ ಅಂತ ಹೇಳ್ತಾ ಉಂಟು. ಹಾಗೆ ಇದು ಆರೋಗ್ಯಕರ ಅಡಿಗೆ. ಇದರಲ್ಲಿ ಏನೆಲ್ಲ ಹಾಕಿದ್ದೇನೆ ನಿಮಗೆ ತೋರಿಸಿದ್ದೇನೆ, ನಾನು ಮೆಜರ್ಮೆಂಟೆಲ್ಲ ಕರೆಕ್ಟ್ ಕೊಟ್ಟಿದ್ದೇನೆ. ಒಂದು ಸಲ ಮಾಡಿ ನೋಡಿ, ಮಾಡಿ ತಿನ್ನಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆ ವಿಡಿಯೋದೊಂದಿಗೆ ನಾಳೆ ಬರ್ತೀನಿ. ಬಾಯ್.